ಪೊಸೋಟು ಆಡಳಿತ ಸಮಿತಿಗೆ ಭಾನುವಾರದಂದು ನಡೆದ ಚುನಾವಣೆಯಲ್ಲಿ ಜಮಾಅತಿನ ನಿಕಟಪೂರ್ವ ಅಧ್ಯಕ್ಷ ಆರ್.ಕೆ. ಬಾವಾ ಹಾಜಿಯವರನ್ನು ಬೆಂಬಲಿಸುವ 27 ಮಂದಿ ಅಭ್ಯರ್ಥಿಗಳು ಅಭೂತಪೂರ್ವ ಜಯಗಳಿಸಿ ಪೊಸೋಟು ಜಮಾಅತಿನಲ್ಲಿ ಎದುರಾಳಿಗಳ ಸದ್ದನ್ನು ಅಡಗಿಸಿ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಪೊಸೋಟು ಜಮಾಅತ್ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಮಂದಿ ವಿವಾದವನ್ನು ಎಬ್ಬಿಸಿ ಅದು ವಕ್ಫ್ ಮೆಟ್ಟಿಲೇರಿತ್ತು. ಇಲ್ಲಿಯೂ ಸಮಾಧಾನಗೊಳ್ಳದ ಅತೃಪ್ತರು ಜಮಾಅತ್ ಕಮಿಟಿಯ ವಿರುದ್ಧ ಟ್ರಿಬ್ಯುನಲ್ ನ್ಯಾಯಾಲಯದ ಮೊರೆ ಹೋಗಿದ್ರು. ಬಳಿಕ ಕೊನೆಗೆ ಹೈಕೋರ್ಟ್ ಸೇರಿದಂತೆ ಕೋರ್ಟ್ ಕಟಕಟೆ ಹತ್ತಿ ಕೊನೆಗೆ ಹೈಕೋರ್ಟ್ ನಿರ್ದೇಶನದ ಪ್ರಕಾರ ಏಪ್ರಿಲ್ 6ರ ಭಾನುವಾರದಂದು ಚುನಾವಣೆಗೆ ದಿನ ನಿಗದಿಪಡಿಸಲಾಗಿತ್ತು. ಇದರಂತೆ ಭಾನುವಾರ ಚುನಾವಣಾಧಿಕಾರಿ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಶಂಕರನ್ ನಾಯರ್ ಹಾಗೂ ವಕ್ಫ್ ಬೋರ್ಡ್ ನೇಮಕಗೊಳಿಸಿದ ಮುತವಲ್ಲಿ ಸೈಯದ್ ಮೊಹಿಯುದ್ದೀನ್ ತಂಗಲ್ ಅವರ ನೇತೃತ್ವದಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆದಿದೆ. ಮೊದಲು 54 ಮಂದಿ ವೈಯಕ್ತಿಕ ಸ್ಪರ್ಧಾ ಕಣದಲ್ಲಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ಒಬ್ಬ ಅಭ್ಯರ್ಥಿ ನಾಮಪತ್ರ ಹಿಂಪಡೆದ ಹಿನ್ನೆಲೆಯಲ್ಲಿ 53 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಒಟ್ಟು 518 ಮತಗಳು ಚಲಾವಣೆಯಾಗಿತ್ತು. ಈ ಪೈಕಿ 11 ಮತಗಳು ಅಸಿಂಧುವಾಗಿದೆ. ಕೊನೆಯಲ್ಲಿ ಚುನಾವಣಾಧಿಕಾರಿ ಫಲಿತಾಂಶ ಪ್ರಕಟಿಸುವಾಗ ವೈಯಕ್ತಿಕವಾಗಿ ಸ್ಪರ್ಧಿಸಿದ ಆರ್.ಕೆ. ಬಾವಾ ಹಾಜಿ ಬೆಂಬಲಿತ 27 ಮಂದಿ ಸರಿಸುಮಾರು 150ಕ್ಕಿಂತಲೂ ಮಿಕ್ಕ ಮತಗಳಿಂದ ಅಭೂತಪೂರ್ವ ವಿಜಯ ಸಾಧಿಸಿದ್ದಾರೆ. ಪೊಸೋಟು ಜಮಾಅತ್ನ ಇತಿಹಾಸದಲ್ಲೇ ಆಡಳಿತ ಸಮಿತಿಗೆ ಇದೇ ಮೊದಲ ಬಾರಿ ಚುನಾವಣೆ ನಡೆದಿದ್ದು, ಮುಂಜಾಗ್ರತಾ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ರೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಚುನಾವಣೆ ಕೊನೆಗೊಂಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಿಜೇತ ಆರ್.ಕೆ. ಬಾವಾ ಹಾಜಿ ಬೆಂಬಲಿತ ಅಭ್ಯರ್ಥಿಗಳು ಸಭೆ ಸೇರಿ ಪದಾಧಿಕಾರಿಗಳನ್ನ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳನ್ನ ಆಯ್ಕೆ ಮಾಡಲಿದ್ದಾರೆ. ಕಳೆದ 9 ವರ್ಷಗಳಿಂದ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ ಆರ್.ಕೆ. ಬಾವಾ ಹಾಜಿಯವರ ನೇತೃತ್ವದಲ್ಲಿ ಆಡಳಿತ ಸಮಿತಿ ಮಸೀದಿ ನವೀಕರಣ, ಅಪಾರ್ಟ್ಮೆಂಟ್ ಸೇರಿದಂತೆ ಹಲವು ರೀತಿಯ ಅಭಿವೃದ್ಧಿಗಳನ್ನು ಮಾಡಿತ್ತು. ಅದೇ ರೀತಿ ಸಮುದಾಯದ ನಿರ್ಗತಿಕ ಕುಟುಂಬಗಳ ಕಣ್ಣೀರೊರೆಸಲು ವೆಲ್ಫೇರ್ ಕಮಿಟಿ ರೂಪೀಕರಿಸಿ ಸಹಾಯವನ್ನ ಒದಗಿಸಲಾಗಿದೆ. ಇದು ಊರವರ ಭಾರೀ ಪ್ರಶಂಸೆಗೂ ಪಾತ್ರವಾಗಿತ್ತು. ಈ ಬಗ್ಗೆ ಆರ್.ಕೆ. ಬಾವಾ ಹಾಜಿ ಅವರು ಮಾತನಾಡಿ, ಕಳೆದ ಕೆಲವು ಸಮಯಗಳಿಂದ ಜಮಾಅತಿನವರೆಲ್ಲ ಹಲವು ರೀತಿಯ ಯಾತನೆಗಳನ್ನ, ಸಮಸ್ಯೆಗಳನ್ನ ಎದುರಿಸಿಕೊಂಡು ಮಾನಸಿಕವಾಗಿಯೂ, ಶಾರೀರಿಕವಾಗಿಯೂ, ಆರ್ಥಿಕವಾಗಿಯೂ ಎಲ್ಲವನ್ನ ಸಹಿಸಿಕೊಂಡು ನಾವಿಂದು ಚುನಾವಣೆಯನ್ನ ಎದುರಿಸಿದ್ದೇವೆ. ಆದರೆ ದೇವರು ನಮ್ಮ ಕೈ ಬಿಡಲಿಲ್ಲ. ಜಮಾಅತಿನವರೆಲ್ಲ ಒಗ್ಗಟ್ಟಾಗಿ ನಿಂತು ಇಂದು ಜಮಾಅತನ್ನ ಗೆಲ್ಲಿಸಿದ್ದೀರಿ ಎಂದು ಹೇಳಿ ಧನ್ಯವಾದವನ್ನ ಸಮರ್ಪಿಸಿದ್ರು. എല്ലാ ജമാഅത്തുകാർക്കും അൽഹംദുലില്ലാ, ഇന്ന് നിങ്ങൾക്ക് എല്ലാവർക്കും നന്ദി. അൽഹംദുലില്ലാ, അൽഹംദുലില്ലാ, സുമ്മ അൽഹംദുലില്ലാ. നമ്മ ഒരുപാട് പ്രയാസങ്ങളും ഒരുപാട് വേദനകളും ഒരുപാട് പ്രശ്നങ്ങളും മാനസികമായി, ശാരീരികമായി, സാമ്പത്തികമായി ഒക്കെ സഹിച്ച് ഇൻഷാ അല്ലാഹ് നമ്മുടെ ജമാഅത്തിന്റെ ഇലക്ഷൻ തെരഞ്ഞെടുക്കപ്പെടുന്ന ഈ ദിവസം അൽഹംദുലില്ലാ ജമാഅത്തുകാരെല്ലാം ഒന്നിച്ചു നിന്ന് ഒറ്റക്കെട്ടായി നിന്നുകൊണ്ട് ജമാഅത്തിനെ വിജയിപ്പിച്ചതിന് വേണ്ടി ജമാഅത്താർക്ക് 100 നന്ദി പറയുന്നതിന്റെ ഒപ്പം ഇൻഷാ അല്ലാഹ് ഈ ജമാഅത്തിൽ എല്ലാവരും ഒന്നിച്ചു നിന്ന് എല്ലാവരെയും കൂട്ടിക്കൊണ്ട് ജമാഅത്തിന്റെ എല്ലാ പ്രവർത്തനങ്ങളും ഒന്നിച്ച് നടത്താൻ വേണ്ടി അല്ലാഹു സുബ്ഹാനഹു വ തആല നമ്മുടെ ഈ ജമാഅത്തിൽപ്പെട്ട 863 വീട്ടുകാർക്കും നല്ല മനസ്സിൽ തന്നുകൊണ്ട് എല്ലാവരും എല്ലാ കാര്യത്തിലും നമ്മുടെ ജമാഅത്തിന് വേണ്ടി മാത്രം അധ്വാനിക്കാനും അതിനു വേണ്ടി മാത്രം നിലകൊള്ളാനും അതിന് എതിരായി വരുന്ന ഏതൊരു ശക്തിയെയും ഒന്നിച്ച് നേരിടാനും അല്ലാഹു സുബ്ഹാനഹു വ തആല ಮಸೀದಿಯ ಮಾಜಿ ಕಾರ್ಯದರ್ಶಿ ಉಸ್ಮಾನ್ ಹಾಜಿ ಸತ್ಯಡ್ಕ ಅವರು ಮಾತನಾಡಿ, ದೇವನ ಅಪಾರವಾದ ಅನುಗ್ರಹದಿಂದ ಇಂದು ನಾವು ಅಭೂತಪೂರ್ವ ವಿಜಯ ಸಾಧಿಸಿದ್ದೇವೆ. ಇದು ಈ ಜಮಾಅತಿನ ಪ್ರತಿಯೊಬ್ಬ ಸದಸ್ಯನ ಪ್ರಯತ್ನದ ಫಲವಾಗಿದೆ. ಕಳೆದ ಕೆಲವು ಸಮಯಗಳಿಂದ ನಾವಿಲ್ಲಿ ಹಲವು ರೀತಿಯ ಯಾತನೆಗಳನ್ನು ಅನುಭವಿಸಿದ್ದೇವೆ ಎಂದು ಹೇಳಿ ವಿಜಯಿಗಳನ್ನು ಅಭಿನಂದಿಸಿದರು. ಕೊನೆಯಲ್ಲಿ ವಿಜಯ ಗಳಿಸಿದ ಸ್ಪರ್ಧಾಳುಗಳನ್ನು ದರ್ಗಾ ಶರೀಫಿಗೆ ಮೆರವಣಿಗೆಯ ಮೂಲಕ ಕೊಂಡೊಯ್ದು ಬೆಂಬಲಿಗರು ಸಂಭ್ರಮದಿಂದ ವಿಜಯೋತ್ಸವ ನಡೆಸಿದರು. ഈ കാണുന്ന എല്ലാ പ്രേക്ഷകർക്കും എനിക്ക് അറിയിക്കാനുള്ളത്, ഞാൻ ഉസ്മാൻ ഹാജി, മുൻ സെക്രട്ടറി
ഇന്ന് പറയാനുള്ളതെന്ന് വെച്ചെങ്കിൽ ഞങ്ങൾ അള്ളാഹിൻ്റെയും അള്ളാഹിൻ്റെ റസൂലിൻ്റെ ഔലിയാക്കന്മാർ വർക്കത്തുകൊണ്ട് ഇവിടെ മറഞ്ഞു കിടന്ന മഹാന്മാരെ വർക്കത്തുകൊണ്ട് ഞങ്ങൾ നല്ലൊരു വമ്പിച്ച വിജയം നേടിയിരിക്കുന്നു. അത് ഞങ്ങളുടെ നാട്ടുകാരായ ഓരോ ആർത്തോടെ ജമാഅത്തുകാരായ എല്ലാവർക്കും പ്രയത്നം കൊണ്ടാണ് ഞങ്ങൾ വിജയിച്ചത്. ഞങ്ങൾ പല ബുദ്ധിമുട്ടും കഷ്ടങ്ങളും അനുഭവിക്കേണ്ടി വന്നു. ഞങ്ങൾ സ്വന്തം പള്ളിയിൽ വന്നിട്ട് നിങ്ങാരും ചോദിക്കേണ്ട ഒരു കാലം ഞങ്ങൾക്കുണ്ടായിരുന്നു. അത് അല്ലാഹു ഈ എല്ലാവരുടെ പ്രയത്നം കൊണ്ട് നഷ്ടപ്പെട്ടു. ഇന്നത്തോടുകൂടി ഇനി ഇൻഷാ അല്ലാഹ് ഞങ്ങൾ നല്ല നിലക്കുള്ളൊരു കമ്മിറ്റി എടുത്ത് സന്തോഷത്തോടെ ഈ പള്ളിയെ നടത്തിക്കൊണ്ടും എല്ലാം ഹൈറായ നിലക്ക് കിട്ടുവാൻ വേണ്ടി അള്ളാഹുവിനോട് പ്രാർത്ഥിച്ചുകൊണ്ടും നിങ്ങൾ എല്ലാ ഓരോരുത്തർക്കും നന്ദി അറിയിച്ചുകൊണ്ടും ഞാൻ നിർത്തുന്നു. അസ്സലാമു അലൈക്കും വാഹൃദാൻ അൽഹംദുലില്ലാഹി. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.